ಕೆಲಸ ಕೊಡೋದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ, ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡೋದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ, ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ
ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು.
ಅದೇನ್ ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರೊಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸಲ್ಲಿ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನ್ ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರೊಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ
ರವೀಂದ್ರ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ ಈಗ ಆ ಕಾಂಟ್ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ರವೀಂದ್ರ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ರವೀಂದ್ರ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ರವೀಂದ್ರ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ ಈಗ ಆ ಕಾಂಟ್ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ರವೀಂದ್ರ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ರವೀಂದ್ರ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ.
ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರೊಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರೊಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ,
ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ, ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ.
ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ ಇಲ್ಲಿ. ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ ಇಲ್ಲಿ. ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು.
ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ
ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸಲ್ಲಿ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಿಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸಲ್ಲಿ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಿಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಿಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು
ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ
ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ರು ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ರು ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ.
ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರಕಾರ ಇರ್ತದೆ, ಯಾರು ಸರಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರಕಾರ ಇರ್ತದೆ, ಯಾರು ಸರಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ
ಅದು ಸ್ಯಾಲರಿ ಎಷ್ಟು ಅದಕ್ಕೆ? ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ ಇಲ್ಲಿ. ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ? ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ ಇಲ್ಲಿ. ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ.
ಈಗ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾಲ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾಲ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾಲ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾಲ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ,
ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ, ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ, ಬಿಜೆಪಿ ಅವರು
ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ ಇಲ್ಲಿ.
ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸಲ್ಲಿ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡಿದ್ದೇವೆ. ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು.
ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು.
ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ, ಬಟ್ ಅವರೇ ಕಂಟಿನ್ಯೂ ಮಾಡಬಹುದಿತ್ತಲ್ಲ. ಈಗ ಆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸಲ್ಲಿ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಕ್ಟಾರ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವ್ರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾವು ಖಂಡಿತ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಕ್ಟಾರ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರ ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಕ್ಟಾರ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ.
ಅಲ್ಲ ಬಟ್ ಅವರೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಈಗ ಆ ಕಾರಣಕ್ಕೆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾಲ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾಲ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡೋದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ, ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ. ಒಂದು ಪ್ರಯಾರಿಟಿ ಬೇಸಸ್ ಅಲ್ಲಿ, ಅದು ಅವರು ಒಂದು ಹಿಂದುಳಿದ ವರ್ಗದ ಮಹಿಳೆ, ಪ್ರಯಾರಿಟಿ ಬೇಸಸ್ ಅಲ್ಲಿ ಅವರಿಗೆ ಒಂದು ಕೆಲಸ ತೆಗೆಸಿ ಕೊಡಬಹುದಿತ್ತು. ಅದು ಬಿಟ್ಟು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಕೊಟ್ಟು ದೊಡ್ಡ ಜನರಾಗಿ ಇದ್ದ ಊರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳುದು ಇದು ಸರಿಯಲ್ಲ. ಅಲ್ಲ ಬಟ್ ಅವರೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಈಗ ಆ ಕಾರಣಕ್ಕೆ ಸಿಎಂ ಹೋದ್ಮೇಲೆ ಅದು ಮುಗಿದ್ಮೇಲೆ ಈಗ ಅದೇ ಆಫೀಸ್ ಖಂಡಿತ ನೋಡಿ, ಒಂದು ನಿಮಿಷ. ಈಗ ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೆಂಪರರಿ ಬೇಸ್ ಅಲ್ಲಿ ಕೆಲಸ ಇಂಪಾರ್ಟೆಂಟ್ ಅಲ್ಲ, ಪರ್ಮನೆಂಟ್ ಕೆಲಸ ಸಿಗ್ಬೇಕು. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಪ್ರವೀಣ್ ನೆಟ್ಟಾಲ್ ಹೆಂಡತಿ ಇವತ್ತು ಈ ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ನಾವು ಅವರನ್ನು ಮತ್ತೆ ಇನ್ನೊಂದು ಗುತ್ತಿಗೆದಾರರೊಟ್ಟಿಗೆ ಸೇರಿಸಬಹುದು. ಅದೇನು ದೊಡ್ಡ ಸಂಗತಿ ಆಗುದಿಲ್ಲ. ಎಲ್ಲಿ ಸಹ ಸೇರಿಸಬಹುದು, ಕಾರ್ಪೊರೇಷನ್ ಅಲ್ಲಿ ಸೇರಿಸಬಹುದು, ಡಿಸಿ ಆಫೀಸ್ ಅಲ್ಲಿ ಸೇರಿಸಬಹುದು. ಇವರು ಸುಮ್ಮನೆ ಹೆಸರಿಗೆ ಸಿಎಂ ಆಫೀಸ್ ಅಲ್ಲಿ ಸೇರಿಸಿದೀವಿ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಡ್ಲಿಕ್ಕೆ ಬೇಕಾಗಿ ಅನಗತ್ಯವಾಗಿ ಅಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟ್ ಅಂಡರ್ ಅಲ್ಲಿ ಅದು ಸ್ಯಾಲರಿ ಎಷ್ಟು, ಅದಕ್ಕೆ ಬೇಸಿಕ್ ಸ್ಯಾಲರಿಯಲ್ಲಿ ಅದಕ್ಕಿಂತ ಜಾಸ್ತಿ ಸ್ಯಾಲರಿಗೆ ಅವರು ದುಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ ಬಂದಿದೆ. ಈಗ ನಾವು ಸುಮ್ಮನೆ ಅವರಿಗೆ ಅದರಲ್ಲಿ ಕೊಡಿಸ್ತೇವೆ, ಇದರಲ್ಲಿ ಕೊಡಿಸ್ತೇವೆ, ಗುತ್ತಿಗೆದಾರ ಕೆಲಸ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಬಟ್ ಆ ವಿಷಯ ಅಲ್ಲ. ಇಲ್ಲಿ ಪರ್ಮನೆಂಟ್ ಆಗಿದ್ದ ಒಂದು ಸೊಲ್ಯೂಷನ್, ಒಂದು ಪರ್ಮನೆಂಟ್ ಜಾಬ್ ಅನ್ನೋದು ಪ್ರವೀಣ್ ನೆಟ್ಟಾಲ್ ಹೆಂಡತಿಗೆ ಸಿಗ್ಬೇಕು. ಅದಕ್ಕಾಗಿ ನಾನು ಖಂಡಿತ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಗವರ್ಮೆಂಟ್ ಜಾಬಿಗೆ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಮತ್ತೆ ಯಾವುದು ಇಂಪಾಸಿಬಲ್ ಅನ್ನೋದು ಯಾವುದು ಇಲ್ಲ. ಯಾರ ಕೈಯಲ್ಲಿ ಸರ್ಕಾರ ಇರ್ತದೆ, ಯಾರು ಸರ್ಕಾರ ನಡೆಸ್ತಾರೆ, ಆ ಸ್ಥಾನದಲ್ಲಿ ಖಂಡಿತವಾಗಿ ಯಾರಿಗೂ ಇದು ಇಂಪಾಸಿಬಲ್ ಅನ್ನೋದು ಇಲ್ಲ. ಯಾಕೆಂದ್ರೆ ನಾವು ನೋಡಿದ್ದೇವೆ, ಸಿದ್ದರಾಮಯ್ಯರ ಪ್ರೀವಿಯಸ್ ಸರ್ಕಾರ ಇದ್ದಾಗ ಎಷ್ಟೋ ಜನ ಪ್ರಾಣ. ಬಿಜೆಪಿ ಅವರು ಸುಮ್ಮನೆ ಒಂದು ಹೆಸರಿಗೆ ಅವರಿಗೆ ಕೆಲಸ ಕೊಡುವುದಲ್ಲ. ಇವರು ನಿಜವಾಗಿ ಇವರಿಗೆ ಒಂದು ಪ್ರವೀಣ್ ನೆಟ್ಟಾಲ್ನ ಸಾವಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಒಂದು ಒಬ್ಬ ಸಿಎಂ ಆದವರು ಒಂದು ಕೆಲಸ ಸೃಷ್ಟಿ ಮಾಡೋದು ದೊಡ್ಡ ವಿಷಯವೇ ಅಲ್ಲ. ಒಬ್ಬ ಸಿಎಂ ಆದವರು, ಒಬ್ಬ ಮಿನಿಸ್ಟರ್ ಆದವರು
ಒಂದು ಕ್ಯಾಬಿನೆಟ್ ಅಲ್ಲಿ ಒಂದು ಸಿಂಗಲ್ ಕೆಲಸ ಸೃಷ್ಟಿ ಮಾಡುವುದು ವಿಷಯವೇ ಅಲ್ಲ. ಯಾಕೆಂದ್ರೆ ನಾವು ನೋಡ್ತೇವೆ ವರ್ಷ ಇಡೀ ಎಷ್ಟೋ ಎಂಪ್ಲಾಯ್ಮೆಂಟ್ಗೆ ಸರ್ಕಾರದಿಂದ ಎಷ್ಟೋ ಕಾಲ್ ಫಾರ್ಗಳನ್ನು ಮಾಡ್ತಾರೆ.